ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಕೊತ್ತಂಬರಿ ಸೊಪ್ಪು, 3 4 ಟೊಮೆಟೊ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಒಂದು ಸಣ್ಣ ಶುಂಠಿ, 1 1.5 ಆಗುವಷ್ಟು ಈರುಳ್ಳಿ, ಮತ್ತೆ ಇಲ್ಲಿ ನಾನು ಪುದೀನ ಸೊಪ್ಪನ್ನು ಇವತ್ತು ಸ್ಟಾರ್ಟಿಂಗ್ ತೆಗೆದುಕೊಳ್ಳುತ್ತಿದ್ದೇನೆ. ನೋಡಿ, ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ, ನಿಮಗೆ ಕಾಣಬಹುದು. ಒಂದು ಪ್ಲೇಟಲ್ಲಿ ಈ ಥರ ಹಾಕಿ ಇಟ್ಟಿದ್ದೇನೆ. ಇವಾಗ ನಾವು ಮಿಕ್ಸಿಯಲ್ಲಿ ಟೊಮೆಟೊವನ್ನು ಹಾಕಬೇಕು. ಫಸ್ಟಿಗೆ ನಾವು ಟೊಮೆಟೊವನ್ನು ಹಾಕೋಣ. ನೋಡಿ, ಈ ಥರ ನಿಧಾನಕ್ಕೆ ಹಾಕಬೇಕು. ಇವಾಗ ನಾವು ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿಯನ್ನು ಹಾಕ್ತಾ ಇದ್ದೇವೆ ನೋಡಿ, ಮಿಕ್ಸಿಯ ಜಾರಿನಲ್ಲಿ. ನಂತರ ಒಂದು ಸಣ್ಣ ಪೀಸ್ ಶುಂಠಿಯನ್ನು ಹಾಕಿದ್ದೀವಿ. ನೋಡಿ, ಇಲ್ಲಿ ಶುಂಠಿ ಇದು ಚೆನ್ನಾಗಿ ತೊಳೆದು ರೆಡಿ ಮಾಡಿರಬೇಕು. ಅದಾದ ನಂತರ ನಾವು ಹಾಕುವಂಥ ಒಂದು ಐಟಮ್ ಏನು ಅಂದರೆ ಇದು ಬೆಳ್ಳುಳ್ಳಿಯನ್ನು ಕೂಡ ಇದೇ ಥರ ಇದೇ ಜಾರಿನಲ್ಲಿ ಹಾಕಬೇಕು. ನಂತರ ಸ್ವಲ್ಪ ಕರಿ ಬೇವಿನ ಎಳೆಗಳನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ನಾವು ಹಸಿ ಮೆಣಸಿನಕಾಯಿ ಅದನ್ನು ಕೂಡ ಒಂದು 4 5 ಹಾಕ್ತಾ ಇದ್ದೀವಿ ಇವತ್ತು. ಕೊನೆಯದಾಗಿ ನಾವು ಇಲ್ಲಿ ಪುದೀನದ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಆಗಿದೆ. ಈಗ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವತ್ತು. ನಂತರ ಇದಕ್ಕೆ ಈ ಥರ ಮುಚ್ಚಳ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಹೆಚ್ಚಾಗಿ ತೊಳೆದು ಇಟ್ಟಿರುವಂತಹ 2 kg ಚಿಕನ್ ಇವಾಗ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಟಿದ್ದೇನೆ ನಾನು. ನಾವು ಇವಾಗ ಚಿಕನ್ನ ಹಾಕಿದ್ದೀವಿ ನೋಡಿ, ಒಂದು ಪಾತ್ರಕ್ಕೆ ಹಾಕ್ತಾ ಇದ್ದೀವಿ. ಎಸ್, ಈ ಥರ ಹಾಕಬೇಕು ಒಂದು ಪಾತ್ರಕ್ಕೆ. ಇವಾಗ ನಾವು ಮಿಕ್ಸಿಯಲ್ಲಿ ರುಬ್ಬಿದಂತಹ ಎಲ್ಲ ಮಸಾಲವನ್ನು ಈ ಸೇಮ್ ಚಿಕನ್ನ ಒಂದು ಪಾತ್ರಕ್ಕೆ ಹಾಕ್ತಾ ಇದ್ದೇವೆ ನೋಡಿ. ಮೇಲಿಂದ ನಿಧಾನಕ್ಕೆ ಸುರಿಬೇಕು. ನಂತರ ನಿಧಾನವಾಗಿ ಮೊಸರನ್ನ ಹಾಕಬೇಕು ನೋಡಿ. ಈ ತರ ನಿಧಾನಕ್ಕೆ ಮೊಸರನ್ನ ಹಾಕಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಬೇಕು, ತುಂಬಾ ಹಾಕುವ ಅವಶ್ಯಕತೆ ಇಲ್ಲ. ನಿಮಗೆ ಕಾಣ್ತಾ ಇರಬಹುದು ಪಾತ್ರದಲ್ಲಿ. ಇವಾಗ ನಾನು ಬಿರಿಯಾನಿ ಮಸಾಲವನ್ನ 3 ಸ್ಪೂನ್ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ನಿಮಗೆ ಕಾಣ್ತಾ ಇರೋದು ಸಣ್ಣ ಸ್ಪೂನ್ ಅಲ್ಲಿ ಹಾಕ್ತಾ ಇದ್ದೇನೆ. 3 ಸ್ಪೂನ್ ಸಾಕು. ಅದಾದ ನಂತರ ಇಲ್ಲಿ ನಾನು ಹಾಕ್ತಾ ಇರುವ ಒಂದು ಐಟಮ್ ಏನು ಅಂದ್ರೆ ಕಸ್ತೂರಿ ಮೇಥಿ ಅಂತ. ಇದು ಎಲ್ಲರಿಗೂ ಗೊತ್ತಿದೆ. ಸೊ ಇದನ್ನ ನಾನು ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ, ಜಾಸ್ತಿ ಹಾಕ್ತಾ ಇಲ್ಲ. ಇದು ಹಾಕುವುದರಿಂದ ತುಂಬಾ ಫ್ಲೇವರ್ ಕೊಡ್ತದೆ, ಮತ್ತೆ ನಮಗೆ ಒಂದು ತುಂಬಾ ಒಳ್ಳೆ ರುಚಿ ಆಗತ್ತೆ. ನೋಡಿ, ಇಲ್ಲಿ ನಿಮಗೆ ಯಾವ ತರ ಹಾಕಿದ್ದೀನಿ ಅಂತೇಳಿ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇರಬಹುದು. ನಂತರ ನಾನು ನಿಮಗೆ ಇಲ್ಲಿ ಅರ್ಧ ಲಿಂಬೆಯನ್ನು ಇದರ ಬೀಜವನ್ನ ತೆಗೆದು ಇಟ್ಟಿದ್ದೇನೆ, ಯಾಕೆಂದ್ರೆ ಅದರ ಬೀಜ ಹೋದ್ರೆ ಕಹಿ ಆಗತ್ತೆ. ಸೊ ಆ ಉದ್ದೇಶದಿಂದ ತೆಗೆದು ನಾನು ಇದೇ ಪಾಕಕ್ಕೆ ಒಂದು ಅರ್ಧ ಲಿಂಬೆಯನ್ನ ಹಿಂಡ್ತಾ ಇದ್ದೇನೆ. ಇವಾಗ ನಾವು ಹಾಕ್ತಾ ಇರುವುದು ಎಣ್ಣೆಯಲ್ಲಿ ಫ್ರೈ ಮಾಡಿದ ಈರುಳ್ಳಿಯನ್ನ ನಾವು ಇದಕ್ಕೆ ಆಡ್ ಮಾಡ್ತಾ ಇದ್ದೇವೆ. ನಿಮಗೆ ಕಾಣಬಹುದು. ಇವಾಗ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಹಾಕ್ತಾ ಇದ್ದೀವಿ. ಇವಾಗ ನೋಡಿ ಸ್ನೇಹಿತರೆ, ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನು ಇವಾಗ ನನ್ನ ಮಿಸ್ಸಸ್ ಇಲ್ಲಿ ಹೆಲ್ಪ್ಗೆ ಬಂದರು, ಅವರು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ನೋಡ್ಬೋದು, ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇದ್ದೇವೆ. ನಿಮಗೆ ಕಾಣ್ಬೋದು ಪಾತ್ರದಲ್ಲಿ ಯಾವ ಥರ ಮಿಕ್ಸ್ ಮಾಡಬೇಕು ಅಂತ.
ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಯಾವ ಈಸಿಯಾಗಿ ಏನು ಮಾಡ್ಬೋದು ಅಂತ ನಮಗೆ ಈ ವಿಡಿಯೋ ಮೂಲಕ ಕ್ಲಿಯರ್ ಆಗ್ತೇನೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರು ನಿಮಗೆ ಅದರ ಎಳೆಯಾಗಿ ನಾನು ಮಿಕ್ಸ್ ಪ್ರಯತ್ನ ಮಾಡ್ತೇನೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈ ತರ ಇಟ್ಟಿದ್ದೇವೆ ನಾವು. ನಿಮಗೆ ಕಾಣಬಹುದು ವಿಡಿಯೋದಲ್ಲಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು ಮೊದಲಿಗೆ ತುಪ್ಪವನ್ನ ಹಾಕ್ತಾ ಇದ್ದೇವೆ ಇಲ್ಲಿ. ಇವಾಗ ಇದು ಅವಾಗ ನಾವು ಈರುಳ್ಳಿಯನ್ನು ಕಾಯಿಸಿದ ಎಣ್ಣೆಯನ್ನು ಕೂಡ ಇದಕ್ಕೆ ಹಾಕ್ಬೇಕು ತುಪ್ಪದ ಜೊತೆ. ಚೆನ್ನಾಗಿ ಕುದಿ ಬರ್ತಾ ಇದೆ ಇಲ್ಲಿ ಎಣ್ಣೆ ಮತ್ತು ತುಪ್ಪ. ಇದಕ್ಕೆ ಇನ್ ಸ್ವಲ್ಪ ನಾವು ಎಣ್ಣೆಯನ್ನ ಆಡ್ ಮಾಡೋಣ. ಗೋಡಂಬಿ ಬೀಜ ಮತ್ತೆ ದ್ರಾಕ್ಷಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಕಾಣ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ಇದನ್ನೊಂದು ಒಂದು ಪ್ಲೇಟಿಗೆ ಹಾಕಿಡಬೇಕು. ನೋಡಿ ಈ ತರ ಪ್ಲೇಟಿಗೆ ಹಾಕ್ಬೇಕು. ಸ್ನೇಹಿತರೆ ನಿಮ್ಗೆ ಕಾಣ್ತಾ ಇರ್ಬೋದು ಇದು ಗರಂ ಮಸಾಲ. ನಂತರ ನಾವು ಗರಂ ಮಸಾಲವನ್ನ ಹಾಕ್ತಾ ಇದ್ದೀವಿ. ಇಲ್ಲಿ ನಾವು ಈರುಳ್ಳಿಯನ್ನ ಹಾಕ್ತಾ ಇದ್ದೇವೆ. ನೋಡಿ ಸ್ನೇಹಿತರೆ ಈರುಳ್ಳಿಯನ್ನ ಹಾಕ್ತಾ ಇದ್ದೇವೆ. ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಸ್ನೇಹಿತರೆ ಇವಾಗ ಇದು ರೆಡಿ ಆಗಿದೆ. ಇವಾಗ ಇದಕ್ಕೆ ನಾವು ಟೊಮೆಟೊವನ್ನ ಹಾಕ್ತಾ ಇದ್ದೇವೆ. ನೋಡಿ ಈ ತರ ನಿಧಾನ ಹಾಕ್ಬೇಕು. ಟೊಮೆಟೊವನ್ನ ಹಾಕ್ಬೇಕು. ನಂತರ ಹಸಿ ಮೆಣಸಿನಕಾಯಿಯನ್ನ ಕಟ್ ಮಾಡಿದ್ನ ಹಾಕ್ತಾ ಇದ್ದೀವಿ ಇವಾಗ. ನಂತರ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಕೂಡ ಇಲ್ಲಿ ನಾವು ಇದಕ್ಕೆ ಆಡ್ ಮಾಡ್ತಾ ಇದ್ದೀವಿ. ನೋಡಿ ಆಡ್ ಮಾಡಿದ್ಮೇಲೆ ಈ ತರ ಕಾಣುತ್ತೆ. ಆಮೇಲೆ ಈ ತರ ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಕರಿ ಬೇವಿನ ಎಳೆಗಳನ್ನ ಕೂಡ ಹಾಕ್ತಾ ಇದ್ದೇವೆ ಇವಾಗ. ಮತ್ತೆ ನಾವು ಸ್ವಲ್ಪ ರುಚಿಗೆ ಕಸ್ತೂರಿ ಮೇಥಿಯನ್ನು ಕೂಡ ಹಾಕ್ತಾ ಇದ್ದೇವೆ ಇಲ್ಲಿ ಇವಾಗ. ಇದು ಹಾಕುವುದರಿಂದ ಒಳ್ಳೆಯ ಫ್ಲೇವರ್ನ ಕೊಡತ್ತೆ. ನೋಡಿ ಸ್ನೇಹಿತರೆ ನಿಮಗೆ ಇದು ಅವಾಗ ನಾವು ಮಿಕ್ಸ್ ಮಾಡಿದ್ದು. ಇದು ಆಲ್ಮೋಸ್ಟ್ ನಾವು 1.5 ಅವರ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಇದನ್ನ ಇವಾಗ ನಾವು ಎಲ್ಲ ಮಿಕ್ಸ್ ಮಾಡ್ಲಿಕ್ಕಿದೆ. ಮೊದಲಿಗೆ ತುಪ್ಪವನ್ನ ಹಾಕ್ತಾ ಇದ್ದೇವೆ ಇಲ್ಲಿ ಇವಾಗ. ಇದು ಅವಾಗ ನಾವು ಈರುಳ್ಳಿಯನ್ನು ಕಾಯಿಸಿದ ಎಣ್ಣೆಯನ್ನು ಕೂಡ ಇದಕ್ಕೆ ಹಾಕ್ಬೇಕು ತುಪ್ಪದ ಜೊತೆ. ಚೆನ್ನಾಗಿ ಕುದಿ ಬರ್ತಾ ಇದೆ ಇಲ್ಲಿ ಎಣ್ಣೆ ಮತ್ತು ತುಪ್ಪ. ಇದಕ್ಕೆ ಇನ್ ಸ್ವಲ್ಪ ನಾವು ಎಣ್ಣೆಯನ್ನ ಆಡ್ ಮಾಡೋಣ. ಗೋಡಂಬಿ ಬೀಜ ಮತ್ತೆ ದ್ರಾಕ್ಷಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಕಾಣ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಇವಾಗ. ಇದನ್ನೊಂದು ಒಂದು ಪ್ಲೇಟಿಗೆ ಹಾಕಿಡಬೇಕು. ನೋಡಿ ಈ ತರ ಪ್ಲೇಟಿಗೆ ಹಾಕ್ಬೇಕು. ಸ್ನೇಹಿತರೆ ನಿಮ್ಗೆ ಕಾಣ್ತಾ ಇರ್ಬೋದು ಇದು ಗರಂ ಮಸಾಲ. ನಂತರ ನಾವು ಗರಂ ಮಸಾಲವನ್ನ ಹಾಕ್ತಾ ಇದ್ದೀವಿ. ಇಲ್ಲಿ ನಾವು ಈರುಳ್ಳಿಯನ್ನ ಹಾಕ್ತಾ ಇದ್ದೇವೆ. ನೋಡಿ ಸ್ನೇಹಿತರೆ ಈರುಳ್ಳಿಯನ್ನ ಹಾಕ್ತಾ ಇದ್ದೇವೆ. ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಸ್ನೇಹಿತರೆ ಇವಾಗ ಇದು ರೆಡಿ ಆಗಿದೆ. ಇವಾಗ ಇದಕ್ಕೆ ನಾವು ಟೊಮೆಟೊವನ್ನ ಹಾಕ್ತಾ ಇದ್ದೇವೆ. ನೋಡಿ ಈ ತರ ನಿಧಾನ ಹಾಕ್ಬೇಕು. ಟೊಮೆಟೊವನ್ನ ಹಾಕ್ಬೇಕು.
ನಂತರ ಹಸಿ ಮೆಣಸಿನಕಾಯಿಯನ್ನ ಕಟ್ ಮಾಡಿದ್ನ ಹಾಕ್ತಾ ಇದ್ದೀವಿ ಇವಾಗ. ನಂತರ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಕೂಡ ಇಲ್ಲಿ ನಾವು ಇದಕ್ಕೆ ಆಡ್ ಮಾಡ್ತಾ ಇದ್ದೀವಿ. ನೋಡಿ, ಆಡ್ ಮಾಡಿದ್ಮೇಲೆ ಈ ತರ ಕಾಣುತ್ತೆ. ಆಮೇಲೆ ಈ ತರ ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಕರಿ ಬೇವಿನ ಎಳೆಗಳನ್ನ ಕೂಡ ಹಾಕ್ತಾ ಇದ್ದೇವೆ ಇಲ್ಲಿ ಇವಾಗ. ಮತ್ತೆ ನಾವು ಸ್ವಲ್ಪ ರುಚಿಗೆ ಕಸ್ತೂರಿ ಮೇಥಿಯನ್ನು ಕೂಡ ಹಾಕ್ತಾ ಇದ್ದೇವೆ ಇಲ್ಲಿ ಇವಾಗ. ಇದು ಹಾಕುವುದರಿಂದ ಒಳ್ಳೆಯ ಫ್ಲೇವರ್ನ ಕೊಡುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಇದು ಅವಾಗ ನಾವು ಮಿಕ್ಸ್ ಮಾಡಿದ್ದು, ಇದು ಆಲ್ಮೋಸ್ಟ್ ನಾವು 1.5 ಅವರ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಇದನ್ನ ಇವಾಗ ನಾವು ಎಲ್ಲ ಮಿಕ್ಸ್ ಮಾಡ್ಲಿಕ್ಕಿದೆ. ಮಿಕ್ಸ್ ಮಾಡಿದಾದ್ಮೇಲೆ ನಾವು ಸ್ಟಾರ್ಟಿಂಗ್ ತೆಗೆದಂತಹ ಮಸಾಲವನ್ನ ಇದಕ್ಕೆ ಹಾಕಿ ಒಂದು ಪಾತ್ರದಲ್ಲಿ ಹಾಕ್ತಾ ಇದ್ದೀವಿ. ಈ ತರ ಹಾಕ್ಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ನಿಮಗೆ ಕಾಣ್ತಾ ಇರಬಹುದು, ನಾನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ಕರಚಬಾರ್ದು ಅಂತ. ನೋಡಿ, ಈ ತರದ ಸ್ಪೂನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆಂತ ಹೇಳಿದ್ರೆ ಮಿಕ್ಸ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗತ್ತೆ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ. ರುಚಿಗೆ ತಕ್ಕ ಉಪ್ಪನ್ನ ನಾವು ಇಲ್ಲಿ ಹಾಕ್ತಾ ಇದ್ದೀವಿ. ನೋಡಿ, ನೋಡಿ ಅಕ್ಕಿಯನ್ನ ನಾವು ಬೇಯಿಸಿಟ್ಟಿದ್ದೇವೆ. ಇದು ಬಿರಿಯಾನಿ ರೈಸ್. ಇಲ್ಲಿ ಮಸಾಲ ರೆಡಿ ಇದೆ. ಇವಾಗ ನಿಧಾನವಾಗಿ ನಾವು ರೈಸ್ ಅನ್ನ ಈ ಮಸಾಲಕ್ಕೆ ಹಾಕ್ತಾ ಇದ್ದೀವಿ. ನೋಡಿ, ಈ ತರ ನಿಧಾನವಾಗಿ ಹಾಕ್ಬೇಕು. ಇದಕ್ಕೆ ಗೋಡಂಬಿ ಬೀಜ ಮತ್ತೆ ಹುರಿದಿಟ್ಟಂತಹ ದ್ರಾಕ್ಷಿಯನ್ನ ಕೂಡ ಹಾಕ್ಬೇಕು ಈ ತರ. ನಂತರ ನಿಧಾನವಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೇವೆ ಇಲ್ಲಿ. ನಂತರ ನಾವು ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀವಿ, ಹುರಿದಿಟ್ಟಂತದ್ದು. ನಂತರ ಕಲರ್ ಪೌಡರ್, ಇದೆಲ್ಲ ನ್ಯಾಚುರಲ್ ಆಗಿ ಹಾಕ್ತಾ ಇರುವಂಥದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ ಐಟಮ್ನ ನಾವು ಇಲ್ಲಿ ಆಡ್ ಮಾಡಿಲ್ಲ. ಇದು ಹೋಮ್ ಮೇಡ್ ಚಿಕನ್ ಬಿರಿಯಾನಿ. ಸೊ ನಂತರ ಇನ್ನು ಒಂದು ಲೇಯರ್ ಆಯಿತು. ಇದು ಇವಾಗ ಎರಡನೇ ಲೇಯರ್ನ ಸೆಟಪ್ ಮಾಡ್ತಾ ಇದ್ದೀವಿ. ನಿಮಗೆ ಕಾಣ್ಬೋದು ವಿಡಿಯೋದಲ್ಲಿ. ಎಸ್, ಮತ್ತೆ ರೈಸ್ ಹಾಕ್ತಿದ್ದೇವೆ ಅದರ ಮೇಲೆ. ಯಾಕೆಂತ ಹೇಳಿದ್ರೆ ನಾವು ಲೇಯರ್ ವೈಸ್ ಇವತ್ತು ಮಾಡ್ತಾ ಇರೋದು. ನೋಡಿ, ಈ ತರ ಲೇಯರ್ ಕಾಣ್ಬೋದು. ಈಗ 2 ಲೇಯರ್ ಆಯ್ತು, ಇನ್ನೊಂದು ಲೇಯರ್ ಮಾಡ್ಲಿಕ್ಕಿದೆ. ಈ ತರ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇವೆ. ಬಿಸಿ 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 ರೈಸ್, ಬಿರಿಯಾನಿ ರೈಸ್. ನೋಡಿ, ಶಾಖ ಬಿಸಿ ಬಿಸಿ ಇದೆ.
ತುಂಬಾ ಬಿಸಿ ಇದೆ ಸ್ನೇಹಿತರೆ. ಬಿಸಿಯಾದ ರೈಸ್ ನ ಹಾಕಿ ಇವಾಗ ಸೆಟಪ್ ಮಾಡಬೇಕು. ನಂತರ ನ್ಯಾಚುರಲ್ ಹಾಕಿ ಕಲರ್ ಹಾಕ್ತಾ ಇದೀವಿ. ಗೋಡಂಬಿ ಬೀಜ ಮತ್ತೆ ದ್ರಾಕ್ಷೆ. ಕೊನೆಯದಾಗಿ ನಾವಿಲ್ಲಿ ಹಾಕ್ತಾ ಇರುವಂತದ್ದು ಕೊತ್ತಂಬರಿ ಸೊಪ್ಪು. ಲಾಸ್ಟ್ ಫೈನಲ್ ಹುರಿದು ಇಟ್ಟಿರುವಂತಹ ಆನಿಯನ್ಗಳನ್ನು ಲೈಟ್ ಆಗಿ ಹಾಕಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಬಿರಿಯಾನಿ ರೆಸಿಪಿನ ಇದು ನಾವು ಮನೆಯಲ್ಲಿ ಮಾಡಿರೋದು, ಹೋಮ್ ಮೇಡ್. ಯಾರಿಗಾದ್ರೂ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಲಾಗಿನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬೈ ಬೈ ಫ್ರೆಂಡ್ಸ್.